ವೈಕುಂಠ ಅಂತ ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಭಗವಂತನ ಸನ್ನಿಧಾನ ಇರುವಂಥ ಜಾಗ ಅಂತ ಹೇಳಿದರೆ ತಿರುಪತಿ ತಿರುಮಪ್ಪನ ಕ್ಷೇತ್ರ. ಸಪ್ತಗಿರಿ ವಾಸ ಅಂತ ಹೇಳುವಂಥ ಹೆಸರಿನೊಂದಿಗೆ ಆ ಕ್ಷೇತ್ರ ತುಂಬ ಬೆಳೆದಿದೆ. ಕಲಿಯುಗದಲ್ಲಿ ಅತ್ಯಂತ ವಿಶಿಷ್ಟವಾದ ಅನುಗ್ರಹ ಮಾಡುವ ಶಕ್ತಿ ಇರುವುದು ಶ್ರೀಕೃಷ್ಣನಿಗೆ. ಅದೇ ಕೃಷ್ಣನ ಇನ್ನೊಂದು ರೂಪ ಪಾಂಡುರಂಗ ಬಿಟ್ಟಲ ಪಂಡರಾಪುರದ್ದು, ಇನ್ನೊಂದು ರೂಪ ಶ್ರೀನಿವಾಸ ದೇವರು ವೈಕುಂಠ, ಭೂವೈಕುಂಠ ಸ್ಥಾನವಾಗಿರುವಂಥ ಶ್ರೀನಿವಾಸ ದೇವರು ತಿರುಮಲದಲ್ಲಿರುವ ಶ್ರೀನಿವಾಸ ದೇವರು ಈ ಕಲಿಯುಗದ ಭಕ್ತರಿಗೆ ಎಲ್ರಿಗೂ ಮನೆ ದೇವರು ಕೂಡ ಹೌದು. ಅಂತಹ ವಿಶಿಷ್ಟವಾದ ದೇವತಾ ಸನ್ನಿಧಾನವನ್ನು ಸ್ಮರಿಸಿಕೊಂಡು ಆ ಶ್ರೀನಿವಾಸ ದೇವರು ಎಲ್ಲೆಲ್ಲಿ ತಮ್ಮ ಉತ್ಸವದ ಮೂರ್ತಿ ಮನೆಗೆ ಹೋಗ್ತಾರೋ ಅಲ್ಲೆಲ್ಲ ಉತ್ಸವಗಳು ನಡೀತವೆ. ಹಾಗಾಗಿ ಶ್ರೀನಿವಾಸ ದೇವರ ಉತ್ಸವ ಮೂರ್ತಿಯ ಮೂಲಕ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಹೋದ ವರ್ಷವೂ ಕೂಡ ನಾವು ಅತ್ಯಂತ ವಿಜೃಂಭಣೆಯಿಂದ ಜರುಗಿದ್ದನ್ನು ನೋಡಿದ್ದೇವೆ. ಈ ವರ್ಷವೂ ಕೂಡ ಅದೇ ವಿಜೃಂಭಣೆಯಿಂದ ಜರುಗಿ ಎಲ್ಲ ಸನಾತನ ಧರ್ಮ ಸಂಸ್ಕೃತಿಯನ್ನು ನಂಬುವಂಥ ಭಗವದ್ಭಕ್ತರಿಗೆ ಶ್ರೀನಿವಾಸ ದೇವರು ವಿಶೇಷವಾದ ಸನ್ನಿಧಾನದಿಂದ ಅನುಗ್ರಹ ಮಾಡಿ ಎಲ್ಲ ಭಗವದ್ಭಕ್ತರಲ್ಲಿಯೂ ಕೂಡ ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಬೇಕು ಅಂತ ಹೇಳುವಂಥದ್ದು ಶ್ರೀನಿವಾಸ ಕಲ್ಯಾಣೋತ್ಸವದ ಬಹಳ ದೊಡ್ಡ ವಿಶಿಷ್ಟವಾದ ಉದ್ದೇಶ. ಈ ಉದ್ದೇಶಕ್ಕೋಸ್ಕರ ಹುತ್ತಿನ ಪರಿವಾರದವರು ಮತ್ತು ಬೇರೆ ವಿವಿಧ ಧಾರ್ಮಿಕ ಸಂಘ ಸಂಸ್ಥೆಗಳು ಮತ್ತು ಅನೇಕ ಭಗವದ್ಭಕ್ತರ ಸಹಯೋಗದೊಂದಿಗೆ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ. ಇವತ್ತು ಅದಕ್ಕೆ ಪೂರಕವಾದ ರೀತಿಯಲ್ಲಿ ಆಹ್ವಾನ ಪತ್ರಿಕೆಯ ಉದ್ಘಾಟನೆ ನಡೆದಿದೆ. ಇನ್ನು ಬೇರೆ ಬೇರೆ ಸಂಘಟನೆಗಳ ಮೂಲಕ ಮತ್ತು ಅದಕ್ಕೆ ಪೂರಕವಾಗಿರತಕ್ಕಂತಹ ಸಮಿತಿಗಳ ಮೂಲಕ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಈ ಉತ್ಸವಕ್ಕೆ ಬೇಕಾಗಿರತಕ್ಕಂಥ ಸಿದ್ಧತೆ ನಡೀಲಿಕ್ಕಿದೆ. ಆಮೇಲೆ ಡಿಸೆಂಬರ್ 28, 29 2 ದಿವಸಗಳಲ್ಲಿ ಅತ್ಯಂತ ಅದ್ದೂರಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆದು ಲಕ್ಷಾಂತರ ಜನ ಭಕ್ತರು ಇದರಲ್ಲಿ ಪಾಲ್ಗೊಂಡು ಶ್ರೀನಿವಾಸನ ಮಹಿಮೆಯನ್ನು ಆಸ್ವಾದಿಸಿ ಶ್ರೀನಿವಾಸನ ವಿಶೇಷ ಪಾತ್ರರಾಗಿ ಶ್ರೀನಿವಾಸ ಕಲ್ಯಾಣಕ್ಕಾಗಿರ್ತಕ್ಕಂಥ ಎಲ್ಲ ದ್ರವ್ಯಗಳು, ಆರ್ಥಿಕವಾದ ಸಂಪನ್ಮೂಲತೆಗಳನ್ನು ಕೂಡ ಭಗವದ್ಭಕ್ತರು ಎಲ್ಲರನ್ನು ಕ್ರೋಢೀಕರಿಸಿಕೊಟ್ರೆ ಖಂಡಿತ ಈ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿ ಜರುಗಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರು ಮತ್ತು ಇನ್ನಿತರ ಅನೇಕ ಭಗವದ್ಭಕ್ತರ ಸಹಯೋಗದೊಂದಿಗೆ ಈ ಉದ್ಘಾಟನಾ ಪತ್ರಿಕೆಯನ್ನು ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಹುತ್ತಿನ ಪರಿವಾರ ಮತ್ತು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಈ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿ ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯವನ್ನು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ನವೆಂಬರ್ 28 ಮತ್ತು 29ನೇ ತಾರೀಕಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ದೇವರು ಮಾರುಗದ್ದೆಯಲ್ಲಿ ನಡೆಯುವಂಥ ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನು ಈಗಾಗಲೇ ಪರಮಪೂಜ್ಯ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಸುಬ್ರಹ್ಮಣ್ಯ ಮಠ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಕಳೆದ ಬಾರಿ ಕೂಡ ಅತ್ಯಂತ ವೈಭವದಿಂದ 2 ದಿವಸಗಳ ಕಾಲ ಈ ಶ್ರೀನಿವಾಸ ಕಲ್ಯಾಣೋತ್ಸವ ದೇವರ ಮಾರುಗದ್ದೆಯಲ್ಲಿ ನಡೆದಿತ್ತು. 2ನೇ ವರ್ಷದೂ ಕೂಡ ಈ ರೀತಿಯ ಕಾರ್ಯಕ್ರಮ ಆಗಬೇಕು ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಾ ಧರ್ಮ ಜಾಗೃತಿಯನ್ನು ಮಾಡಬೇಕು ಅಂತಕ್ಕಂಥ ಆಶಯದಂತೆ ಪರಮಪೂಜ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಧರ್ಮ ಸಂಗಮ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು 29ನೇ ತಾರೀಕಿಗೆ ವೈಭವದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀಲಿಕ್ಕಿದೆ. 2 ದಿವಸಗಳು ಕೂಡ ಅನ್ನ ಸಂತರ್ಪಣೆ ಕೂಡ ಈ ದೇವಸ್ಥಾನದ ಈ ಕಾರ್ಯಕ್ರಮದಲ್ಲಿ ನಡೀಲಿಕ್ಕಿದೆ. ಲಕ್ಷ ಸಂಖ್ಯೆಯಲ್ಲಿ ಕಳೆದ ಬಾರಿ ನಡೆದಿರುವಂತೆ ಈ ಬಾರಿಯೂ ಕೂಡ ಅದ್ಭುತವಾಗಿ ಈ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀಲಿಕ್ಕಿದೆ. ಪುತ್ತೂರಿನ ಮಹಾಜನತೆ ಈ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಕಣ್ತುಂಬಿಸಿಕೊಳ್ಳಬೇಕು ಮತ್ತು ಆ ಶ್ರೀನಿವಾಸನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನಾಳೆ ದಿನ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತನು ಮನ ಧನಗಳ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಪುತ್ತೂರಿನ ಮಹಾಜನತೆಯ ಆಶೀರ್ವಾದವನ್ನು ಕೂಡ ಈ ಸಂದರ್ಭದಲ್ಲಿ ಬೇಡಿಕೊಳ್ತಾ ಇದ್ದೀವಿ. ಶ್ರೀನಿವಾಸ ಕಲ್ಯಾಣೋತ್ಸವ ಈ ದಿವಸ ನಮ್ಮ ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಸಂದರ್ಭದಲ್ಲಿ ಸ್ವಾಮಿಗಳು ಬಂದು ಈಗಾಗಲೇ ಬಿಡುಗಡೆ ಮಾಡಿದರು. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಅದರ ಜೊತೆ ಪುತ್ತಿನ ಪರಿವಾರ ಸೇವಾ ಟ್ರಸ್ಟ್ ವತಿಯಿಂದ ಭಾಳ ವಿಜೃಂಭಣೆಯಿಂದ 28 ಮತ್ತು 29ನೇ ತಾರೀಕು ಈ ಕಲ್ಯಾಣೋತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿಕ್ಕಿದೆ. ಶ್ರೀನಿವಾಸ ಕಲ್ಯಾಣೋತ್ಸವ ತಿರುಪತಿಯ ಅಲ್ಲಿಯ ಒಂದು ದೇವರ ಪ್ರತೀಕವಾಗಿ ಎಲ್ಲ ಪ್ರದೇಶಗಳಲ್ಲಿ ಹೋಗಿ ಆ ಉತ್ಸವವನ್ನು ನೋಡುವಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಆ ಒಂದು ಕಲ್ಯಾಣೋತ್ಸವ ಅಂದರೆ ಖಂಡಿತವಾಗಿ ನಾವು ತಿರುಪತಿಯಲ್ಲಿ ಹೋಗಿ ಆ ಕಲ್ಯಾಣೋತ್ಸವದಲ್ಲಿ ಯಾವ ರೀತಿ ಭಾಗಿಯಾಗಿದ್ದೇವೋ ಅದೇ ರೀತಿ ನಮ್ಮ ಇಡೀ ಪ್ರದೇಶದಲ್ಲಿ ಪುತ್ತೂರು ಮಾತ್ರ ಅಲ್ಲ, ಅಲ್ಲೆಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಕಲ್ಯಾಣೋತ್ಸವದ ಕಾರ್ಯಕ್ರಮ ಉತ್ಸಾಹ ರೂಪದಲ್ಲಿ ನಡೀತಾ ಇದೆ. ಆದ್ದರಿಂದ ಆ ಕಲ್ಯಾಣೋತ್ಸವದಲ್ಲಿ ಎಲ್ಲ ಅತ್ಯಧಿಕ ಬಹುಮತದ ಜನರೆಲ್ಲ ಬಂದು ಭಾಗಿಯಾಗಬೇಕೆಂಬ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.